ನಮಸ್ಕಾರ ವೀಕ್ಷಕರೇ, ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ಹೊಸ ರೆಸಿಪಿ ಹೊಸ ಸಂತೋಷ. ನಮ್ಮ ಜೊತೆ ಇದ್ದಾರೆ ಇವತ್ತು ಶ್ರೀಮತಿ ವೀಣಾ ಅವರು ಯಾವ ರೀತಿಯ ರೆಸಿಪಿಯನ್ನು ಮಾಡಿಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಕೂಡ ಸೂಪರ್ಬ್ ಆಗಿದ್ದೀನಿ. ಇವತ್ತು ಯಾವ ರೆಸಿಪಿಯೊಂದಿಗೆ ಬಂದಿದ್ದೀರಿ? ಇವತ್ತು ಒಂದು ಹುರಿಗಡಲೆ ಮತ್ತು ಸಕ್ಕರೆ, ಏಲಕ್ಕಿ, 3 ಇಂಗ್ರೀಡಿಯೆಂಟ್ಸ್. ಒಂದು ಸಿಂಪಲ್ ಒಂದು ಬರ್ಫಿ, ಹುರಿಗಡಲೆ ಬರ್ಫಿ. ಹುರಿಗಡಲೆ ಬರ್ಫಿ ತುಂಬಾ ಈಸಿಯಾಗಿ, ಸಿಂಪಲ್ ಆ್ಯಂಡ್ ಈಸಿಯಾಗಿ. ಓಕೆ, ಇನ್ನೊಂದು ಡಿಶ್. ಇನ್ನೊಂದು ಆಲೂಗಡ್ಡೆ ಮೆಂತ್ಯ ಸೊಪ್ಪು, ಅದೊಂದು ಪಲ್ಯ, ಸೈಡ್ ಡಿಶ್. ಊಟ ಜೊತೆ ಮತ್ತೆ ಚಪಾತಿನೂ ತಿನ್ಬೋದು. ಓಕೆ, ಬೆಳಗಿದ್ದು ಬ್ರೇಕ್ಫಾಸ್ಟ್ಗೆ ಕೂಡ, ಮಧ್ಯಾಹ್ನ ಊಟಕ್ಕೆ ಕೂಡ ಆಗ್ಬೋದು. ಓಕೆ, ಸ್ವೀಟ್ ಮತ್ತೆ ಇನ್ನೊಂದು ಸ್ಪೈಸಿ ಕೂಡ ಹೇಳ್ಬೋದು ಅದು. ಓಕೆ, ಕಿಚನ್ಗೆ ಹೋಗುವಾಗಾದ್ರೆ ಬನ್ನಿ ಮೇಡಮ್. ಎಸ್ ಮೇಡಮ್, ಮೊದಲು ಈಗ ಸ್ವೀಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು, ಸ್ಪೈಸಿಯಾ? ಸ್ವೀಟಿಂದ. ಓಕೆ, ಹೇಗೆ ಮೊದಲು? ಈಗ ಒಂದು ಮಿಕ್ಸಿ ಜಾರ್ ಕೊಡಿ, ಪೌಡ್ರ್ ಮಾಡ್ಕೊಳ್ಳೋಣ. 1 ಬೌಲು ಹುರಿಗಡಲೆ. ಸೊ ಮೆಜರ್ಮೆಂಟಲ್ಲೇ ತಗೊಳ್ಬೇಕು? ಮೆಜರ್ಮೆಂಟ್. 2 ಮಿಕ್ಸ್ ಮಾಡಿ, ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಸೊ ಅದಕ್ಕೆ ಹಾಕಬೇಕು ಹುರಿಗಡಲೆ ಮತ್ತೆ ಸಕ್ಕರೆ ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಸೊ ಇದು ಡ್ರೈ ಆಗಿ ಬರುತ್ತೆ ಪೌಡರ್. ಇದರಲ್ಲಿ ನೈಸ್ ಪೌಡರ್ ಮಾಡಬೇಕು. ಓಕೆ, ಏಲಕ್ಕಿ ಎಲ್ಲ ಒಟ್ಟಿಗೆ ಹಾಕಿಕೊಂಡು, ಏಲಕ್ಕಿ ಹಾಕಿದ್ರೆ ಸ್ವಲ್ಪ ಪರಿಮಳ ಒಳ್ಳೆ ಇರುತ್ತೆ, ಅರೋಮಾ. ಗ್ರೈಂಡ್ ಮಾಡಿ. ಫೈನ್ ಪೌಡರ್. ಫೈನ್. ಸಾಕೆಷ್ಟು ಸರಿದೆ. ಓಕೆ, ತುಪ್ಪ ಸ್ವಲ್ಪ ಕರಗಿಸಕ್ಕೆ ಇಟ್ಬಿಡೋಣ. ಒಂದು ಬಾಣಲೆ. ಇದು 1 ಬೌಲ್ ಕಡಲೆ, 1 ಬೌಲ್ ಸಕ್ಕರೆ, ಅರ್ಧ ಬೌಲು ತುಪ್ಪ. ಮೆಜರ್ಮೆಂಟ್ ಎಲ್ಲ ತಗೊಳ್ಬೇಕು ಎಲ್ಲವೂ ಕೂಡ. ಸೊ ಅರ್ಧ ಬೌಲ್ ತುಪ್ಪ, ಬೌಲ್ ಅದರದ್ದೇ ಕೊಡಿ, ಅದರಲ್ಲೇ ಮೆಜರ್ಮೆಂಟ್. ಓಕೆ, ಸೊ ನಾವು ನಮ್ಮ ಕಿಚನಲ್ಲಿ ಬಳಸ್ತೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಓಕೆ, ಸೊ ಸ್ವೀಟ್ ಎಲ್ಲ ಮಾಡ್ಕೊಳ್ಳುವಾಗ ಇದರಲ್ಲಿ ಮಾಡಿಕೊಂಡ್ರೆ ಇನ್ನಷ್ಟು ಅರೋಮಾ ಎಲ್ಲ ಒಳ್ಳೆ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಕಾ? ಓಕೆ, ಹಾಕ್ತಾಯಿದ್ದೀನಿ. ಸಿಮ್ ಮಾಡಿ ಕೊಡಿ. ಸೊ ಸ್ವೀಟ್ ಎಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಗ್ಯಾಸ್ ಎಲ್ಲ ನೋಡ್ಕೊಳ್ತಾ ಇರಬೇಕು. ಹೌದು, ಇದು ಜಾಸ್ತಿ ಇಟ್ಕೊಳ್ಬಾರ್ದು. ಹೌದು, ಬೇಗ ಅಡಿಟ್ಬಿಡುತ್ತೆ. ಹೌದು. ಸೊ ಬರ್ಫಿ ಅಂದರೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಗೋಗುತ್ತೆ. ಹೌದು, ಆ ಥರ. ಹಾಲ್ಕೋವ ಅಂತ ಬರ್ತಿತ್ತು ಮೊದಲು ನಾವೆಲ್ಲ ಚಿಕ್ಕವರಿರುವಾಗ, ಅದೇ ಥರ. ಇದು ಅದು ಈಗ ಕೂಡ ಫೇಮಸ್, ತುಂಬ ಜನ ಇಷ್ಟಪಡ್ತಾರೆ ಅದನ್ನು. ಆದರೆ ಮನೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ದಿ. ಹೌದು. ಸೊ ಮನೆಯಲ್ಲಿ ಅಂದರೆ ಇದನ್ನು ಮಾಡ್ಕೊಂಡು ನೆಕ್ಸ್ಟ್ ಇಟ್ಕೊಳ್ಬೋದಾ? ಈಗ ಇದು ಮಿಕ್ಸ್ ಮಾಡಿ ಆದಮೇಲೆ 1 ಅವರ್ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಗಟ್ಟಿ ಆಗಬೇಕು. ಅದು ಗಟ್ಟಿ ಆಗಬೇಕು. ಅದು 1 ಅವರ್. ಅಂದರೆ ಇಮಿಡಿಯೇಟ್ಲಿ ತಿನ್ನುವ ಹಾಗೆ ಇಲ್ಲ, 1 ಅವರ್ ಗಟ್ಟಿ ಎಲ್ಲ ಆದಮೇಲೆ ತಿನ್ಕೊಳ್ಬೋದು. ಸೊ 3 ಇಂಗ್ರೀಡಿಯೆಂಟ್ ಇದ್ರೆ ಆಯಿತು, ಅಷ್ಟೇ, ಬೇಗ ಆಗುತ್ತೆ. ಇಮಿಡಿಯೇಟ್ಲಿ ನಮಗೆ ಸ್ವೀಟ್ ರೆಡಿ ಆಗುತ್ತೆ. ಇದನ್ನು ತುಪ್ಪದಲ್ಲೇ ಮಾಡುವಾಗ ಇನ್ನಷ್ಟು ಫ್ಲೇವರ್ ಜಾಸ್ತಿನೇ ಬರುತ್ತೆ. ಸೊ ಶುಗರ್ ಬದಲು ನಾವು ಬೆಲ್ಲ ಯೂಸ್ ಮಾಡ್ಕೊಳ್ಬೋದಾ? ಮಾಡ್ಬೋದು. ಸ್ವಲ್ಪ ಶುಗರಲ್ಲೇ ಟೇಸ್ಟ್ ಅಂತ ಹೇಳ್ತಾರೆ, ಆದರೆ ಬೆಲ್ಲನೇ ಒಳ್ಳೇದು ನೋಡ್ಲಿಕ್ಕೆ. ಈಗ ಸ್ಟವ್ ಆಫ್ ಮಾಡಿ. ಓಕೆ, ಸೊ ಇದು ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಸ್ಟ್ ತಣ್ಣಗಾಗಬೇಕಲ್ಲ, ಇಷ್ಟೇ. ಇದು ಬೇಗ. ಅದನ್ನು ಹುರಿಲಿಕ್ಕೆ ಏನಿಲ್ಲ. ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ. ಸೊ ತುಪ್ಪದ ಬಿಸಿಯಲ್ಲೇ ಅದು ಗಟ್ಟಿ ಆಗುತ್ತಾ ಬರುತ್ತೆ. ಕಲರ್ ಚೇಂಜ್ ಏನಾಗಬೇಕಂತ ಇಲ್ಲ, ಏನಿಲ್ಲ. ಸೊ ಇದನ್ನೇ ನೆಕ್ಸ್ಟ್ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ. ಈ ಬೇಸನ್ ಲಾಡು ಎಲ್ಲ ಮಾಡುವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಮತ್ತು ಅದರದ್ದು ಅದು ಹುರಿಗಡಲೆ ಪೌಡರ್. ಹೌದು, ಅದು ಕಲರ್ ಚೇಂಜ್ ಆಗುತ್ತೆ. ಮತ್ತು ಅದು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗಿ ಹಸಿ ವಾಸನೆ ಹೋದ್ಮೇಲೆ ಮಾಡಲಿಕ್ಕೆ. ನಮ್ಮದು ಅಷ್ಟೇನು ಇದು ಸ್ಮೆಲ್ ಇಲ್ಲ. ಹೌದು, ಬೇಗ ಆಗುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂದರೆ, ಮಕ್ಕಳೇನಾದರೂ ಸಂಜೆ ಟೈಮ್
ಬೇಗ ಏನಾದ್ರು ತಿನ್ಬೇಕಂತ ಮನಸ್ಸಾದ್ರೆ ಈ ರೀತಿ ಮಾಡ್ಕೊಳ್ಬಹುದು. ಅಂದ್ರೆ ಹುರಿಗಡ್ಲೆ ಕೂಡ ನಾವು ಹುರ್ಕೊಳ್ಬೇಕಂತ ಏನಿಲ್ಲ ಡೈರೆಕ್ಟ್ ಆಗಿ ಡೈರೆಕ್ಟ್ ಸ್ವಲ್ಪ ಗಟ್ಟಿಯಾಗಿ ಬೇಗ ಆಗುತ್ತೆ. ನೀವು ಆಲ್ಮೋಸ್ಟ್ ಎಲ್ಲ ಅಂದ್ರೆ ಬರುವಾಗಿಲಿ ಸ್ವೀಟ್ ಡಿಶ್ ತುಂಬಾ ಮಾಡ್ತೀವಿ. ಮನೇಲಿ ಸ್ವೀಟ್ ತುಂಬಾ ಇಷ್ಟಪಡ್ತಾರೆ? ಇಲ್ಲ ಇವಾಗ ಯಾರು ಇಷ್ಟಪಡಲ್ಲ ಅಷ್ಟು. ಮೊದಲೆಲ್ಲ ಮಾಡ್ತಿದ್ದೆ, ಈಗ ಯಾರು ಅಷ್ಟು ಇಷ್ಟಪಡಲ್ಲ. ಹಾಗಾದ್ರೆ ಈಗ ಸ್ಪೈಸಿ ಮಾಡ್ತೀವಿ? ಸ್ಪೈಸಿ ಜಾಸ್ತಿ. ಇದನ್ನು ಶೂಟ್ ಮಾಡೋಣ. ಓಕೆ ಸರಿ. ಅದಕ್ಕೆ ಸ್ವಲ್ಪ ತುಪ್ಪ ಸವರೋಣ ಟ್ರೇಗೆ. ಓಕೆ, ಸೊ ಅದಕ್ಕೆ ಹಾಕ್ಕೊಳ್ಬೇಕಾ? ಪ್ಲೇಟಿಗೆ ಬೇಕಿನ್ನು ಕೂಡ? ಬೇಡ ಸಾಕು. ಹಾಕ್ತೀರಾ? ನೀವು ಇಟ್ಕೊಳ್ಳಿ. 1 ಅವರ್ ಬೇಕು ಈಗ ಫ್ರೈ ಆಗಲಿಕ್ಕೆ. ಫ್ರಿಜ್ಜಲ್ಲಿ ಇಟ್ಬಿಡೋಣ. ಓಕೆ, ಸ್ವೀಟ್ ರೆಡಿ ಆಗಿದೆ. ಈಗ 1 ಅವರ್ ಬೇಕು ಗಟ್ಟಿ ಆಗೋದಕ್ಕೆ. ಅದನ್ನು ಫ್ರಿಜ್ಜಲ್ಲಿ ತಣ್ಣಗಾದ್ಮೇಲೆ ನೆಕ್ಸ್ಟ್ ನಾವು ಟೇಸ್ಟ್ ಮಾಡ್ಕೊಳ್ಬೋದು. ಓಕೆ ಸರಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದನ್ನು ತಣ್ಣಗಾದ ಮೇಲೆ ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಹಾಗಾದರೆ ನೋಡ್ಕೊಂಡು ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಹುರಿಗಡ್ಲೆ ಬರ್ಫಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಹುರಿಗಡ್ಲೆಗೆ 1 ಕಪ್ ಸಕ್ಕರೆ, 2 ರಿಂದ 3 ಏಲಕ್ಕಿ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ ಅರ್ಧ ಕಪ್ ತುಪ್ಪವನ್ನ ಬಿಸಿ ಮಾಡಿಕೊಂಡು ತಯಾರಿಸಿದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಬೆಂಕಿ ಆರಿಸಿ ತುಪ್ಪದ ಬಿಸಿಯಲ್ಲೇ ಚೆನ್ನಾಗಿ ಬೆರೆಸಿಕೊಳ್ಳಿ. ಆ ನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ರುಚಿಕರವಾದ ಸಿಹಿ ಖಾದ್ಯ ಹುರಿಗಡ್ಲೆ ಬರ್ಫಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.